ಸುಮಾರು 60 ಅಡಿ ಎತ್ತರದ ತೆಂಗಿನ ಮರ ಹತ್ತಿ ಇಳಿಯಲಾಗದೆ ಪರದಾಡುತ್ತಿದ್ದ ಬೆಕ್ಕನ್ನು ರಕ್ಷಿಸಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಉಡುಪಿಯ ಗಣೇಶ್ ರಾವ್ ಎಂಬವರ ಮನೆಯ ಬೆಕ್ಕು ಮನೆಯ ಬಳಿಯ ತೆಂಗಿನ ಮರಕ್ಕೆ ಹತ್ತಿದೆ. ಆದರೆ ಇಳಿಯಲಾಗದೆ ಪರಿತಪಿಸುತ್ತಿದ್ದು ಕೂಡಲೇ ಮನೆಯವರು ಸಮಾಜ ಸೇವಕ ವಿಶು ಶೆಟ್ಟಿಯವರಿಗೆ ತಿಳಿಸಿದ್ದು, ಬಳಿಕ ವಿಶು ಶೆಟ್ಟಿಯವರು ತೆಂಗಿನ ಮರ ಹತ್ತುವವರನ್ನ ಕರೆಸಿ ಸುರಕ್ಷಿತವಾಗಿ ಬೆಕ್ಕನ್ನು ಕೆಳಗೆ ಇಳಿಸಲಾಗಿದೆ. ಇವರ ಈ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ.